ಸನ್ಮಾನ್ಯ ಗಾಡಿ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮೂರಿನ ಪುಟ್ಟ ಗೌರವಾರ್ಪಣೆ. ಈಗಾಗಲೇ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಅವರ ಕೈಯಿಂದ ಶಿಲಾನ್ಯಾಸ ನೆರವೇರಿದೆ. ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯ ಉತ್ತುಂಗಕ್ಕೆ ಏರಲಿ, ಅವರ ದಾಂಪತ್ಯ ಜೀವನ, ಕುಟುಂಬ ಜೀವನ ಇನ್ನಷ್ಟು ಸುಖಮಯವಾಗಿ ಸಾಗಲಿ, ಅವರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯವನ್ನು ದೇವರು ಕರುಣಿಸಲಿ ಎನ್ನುವಂಥ ಆಶಯದ ಜೊತೆಗೆ ವಿಶೇಷವಾಗಿ ಅವರ ಮಗ ಕಿರೀಟಿ ನಾಯಕ ನಟನಾಗಿ ನಟಿಸ್ತಾ ಇರುವಂಥ ಜೂನಿಯರ್ ಎನ್ನುವಂಥ ಚಲನಚಿತ್ರ ನಾಳಿದ್ದು ಜುಲೈ 18ಕ್ಕೆ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಳ್ತಾ ಇದೆ. ಅದಕ್ಕೆ ಕೂಡ ದೇವರ ಅನುಗ್ರಹ ಇರಲಿ ಎನ್ನುವಂಥ ಆಶಯದ ಜೊತೆಗೆ ನಾವೆಲ್ಲ ಆ ಸಿನಿಮಾವನ್ನು ನಾವು ಒಮ್ಮೆ ಅಲ್ಲ 4-5 ಬಾರಿ ನೋಡುವಂಥ ಕೆಲಸವನ್ನು ಮಾಡುವಂತ ಹೇಳಿ ಇಲ್ಲೇ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ ಬರುವಂಥ ಒಂದು ಪುಣ್ಯಕ್ಷೇತ್ರಗಳು ಇರುವಂಥ ಭೂಮಿ ಇದು. ಸೊ ನಾನು ಇದೇ ಗ್ರಾಮಕ್ಕೆ, ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಶಾಂತ್ ಅವರ ಪ್ರೋಗ್ರಾಮ್ ಆಯಿತು, ಅವರಿಲ್ಲಿ ದೈವ ಕಾರ್ಯಕ್ರಮ ನಡೀತಾ ಇದೆ. ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಕಳೆದ ಮೇ 14ಕ್ಕೆ ನಾನು ಬರಬೇಕಾಯಿತು. ಆದರೆ ಕೋರ್ಟ್ ವಿಚಾರಗಳು ಬಂದಿತ್ತು. ಸೊ ನಾನು ಮತ್ತೆ ಒಂದು ಕಾನೂನಿನ ಸಂಕಷ್ಟದಲ್ಲಿದ್ದಾಗ ಇಡೀ ಗ್ರಾಮದವರು ನಾನು ಈ ಕಾರ್ಯಕ್ರಮಕ್ಕೆ ಬರದೇ ಹೋದರೂ ಕೂಡ ಪ್ರತಿಯೊಬ್ಬರೂ ಕೂಡ ಕಾರ್ಣಿಕದ ಒಂದು ಪ್ರಶ್ನೆಯನ್ನು ಕೇಳಿ ದೈವ ವಾಕ್ಯ ಅಂದರೆ ಒಂದು 30 ದಿವಸದ ಒಳಗಡೆ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿರುವಂಥದ್ದು. ಅದಕ್ಕೆ ತಕ್ಕ ಹಾಗೆಯೇ ನಾನು 3 ದಿವಸ ಮುಂಚೆನೇ ಹೊರಗಡೆ ಬಂದಿರುವಂಥದ್ದು. ಮತ್ತು ಇವತ್ತು ಇಲ್ಲಿ ಈ ಭಾಗದಲ್ಲಿ ಒಂದು ಸಂಕ್ರಮಣದ ವಿಶೇಷವಾದ ದಿನ ಆಗಿರೋ ಕಾರಣ ಇವತ್ತು ಬಂದು ಆ ದೈವಕ್ಕೆ ಕೃತಜ್ಞತೆಗಳನ್ನ ಭಕ್ತಿಪೂರ್ವಕವಾಗಿ ಸಲ್ಲಿಸೋದಕ್ಕೆ ನಾನು ಇಲ್ಲಿಗೆ ಬಂದೇನೆ. ಅಂದರೆ ಇಲ್ಲಿ ಅವರು ಇವತ್ತೇನು ಒಂದು ಸಣ್ಣ ಕಾರ್ಯಕ್ರಮ ದೇವಸ್ಥಾನಕ್ಕೆ ಸಂಬಂಧ ಮಾಡ್ತಾ ಇದ್ದಾರೆ, ಇದರಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೇನೆ ನನ್ನ ಸೇವೆ ಮಾಡೋದಕ್ಕೆ. ನಂಬಿಕೆ ಇತ್ತ ನಿಮಗೆ ದೈವದ ಬಗ್ಗೆ? ಮೊದಲೇ ನಂಬಿಕೆ ಇತ್ತ ದೈವದ ಬಗ್ಗೆ? ಏನು ಗೊತ್ತಿದ್ದು? ನಾವು ಎಲ್ಲರೂ ಕೂಡ, ನೀವು ನಾನು ನಾವೆಲ್ಲರೂ ಕೂಡ ನೋಡಿ, ಇವತ್ತು ಈ ಜಗತ್ತಲ್ಲಿ ನಾವು ಹಸು ಪಕ್ಷಿಗಳು 82 ಲಕ್ಷ ಕೋಟಿ ಜೀವರಾಶಿಗಳು ಒಂದು ಕಡೆ ಇದ್ದರೆ ಅದರಲ್ಲಿ ಒಂದು ಮಾನವ ಜನ್ಮ ಅನ್ನುವಂಥದ್ದು ಅತ್ಯಂತ ಉತ್ತಮವಾಗಿರುವಂಥದ್ದು. ಸೊ ನಾವು ಆ ದೈವವನ್ನು ಭಗವಂತನ ನಂಬೇ ನಾವು ಜೀವನ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿಧಿ ಅನ್ನೋದು ಅವರು ಏನು ನಮ್ಮ ಹಣೆ ಬರಹದಲ್ಲಿ ಬರೆದಿರ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ. ಹಾಗಾಗಿ ದೈವದ ಮೇಲೆ ನನಗೆ ಮೊದಲಿಂದ ಕೂಡ ನಂಬಿಕೆ ಮತ್ತು ವಿಶ್ವಾಸ. ಮತ್ತು ಈ ಭಾಗದ ಜನರು ಯಾರೂ ನನಗಿಲ್ಲಿ ಬಂಧು ಬಳಗ ಸ್ನೇಹಿತರು ಕೂಡ ಅಲ್ಲ. ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ ಪ್ರಶಾಂತ್ ತಮ್ಮ ಗ್ರಾಮದಲ್ಲಿ ಆಗ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೋಸ್ಕರ ನನ್ನನ್ನು ಪ್ರೀತಿಯಿಂದ ಗ್ರಾಮದವ್ರು ಬಂದು ಆಹ್ವಾನ ಮಾಡಿದ್ದಕ್ಕೆ, ನಾನು ಬರದೇ ಇರೋ ಸಮಯದಲ್ಲೂ ಕೂಡ ಆ ದೈವದಲ್ಲಿ ನನ್ನ ಬಗ್ಗೆ ಪ್ರಾರ್ಥನೆ ಮಾಡಿರೋದು, ಆ ಋಣ ತೀರಿಸಿಕೊಳ್ಳೋ ಪ್ರಯತ್ನದಲ್ಲೇ ನಾನು ಇವತ್ತು ಗ್ರಾಮಕ್ಕೆ ಬಂದಿರೋದು. ಸರ್ಕಾರದ ಬಗ್ಗೆ ನಿಮ್ಮ ಇಂಥ ಒಳ್ಳೆಯ ವಾತಾವರಣ, ಈ ಸ್ವರ್ಗದಂಥ ಇದರಲ್ಲಿ ದೈವದ ಮುಂದೆ ಅವ್ರ ಬಗ್ಗೆ ನಾವು ಮಾತಾಡೋದು ಕೂಡ, ನಾನು ಇವತ್ತು ರಾಜಕೀಯದ ಬಗ್ಗೆ ದಯಮಾಡಿ ಏನು ನೀವು ತಪ್ಪಾಗಿ ತಿಳ್ಕೊಳ್ಳೋಕೆ ಹೋಗಬೇಡಿ, ನನಗೆ ಮಾತಾಡೋದಕ್ಕೆ ಕೂಡ ಇಂಟ್ರೆಸ್ಟು ಇಲ್ಲ. ಸೊ ಒಳ್ಳೆ ವಾತಾವರಣ, ನೀವು ಕೂಡ ಭಕ್ತಿಯಿಂದ ದೇವರಲ್ಲಿ ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ